ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಇದು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಅವರು ಆಯೋಜಿಸಿದಂತಹ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ವೀಕ್ಷಕರೇ, ಸ್ಪಂದನ ಸವಿರುಚಿ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಹೇಗಿದ್ದೀರಾ? ಸೌಖ್ಯ. ನೀವು? ನಾನು ಕೂಡ ಸೌಖ್ಯ. ಬಟ್ ನಮ್ಮ ವೀಕ್ಷಕರಂತೂ ಏನ್ ಮಾಡ್ತಾರೆ ಅಂತ ಗೊತ್ತೇ ಇದೆ ಅಲ್ಲ ನಿಮ್ಗೆ? ಏನ್ ಮಾಡ್ತಾರೆ? ಕಾಯ್ತಾ ಇರ್ತಾರೆ. ಒಂದು ಪೆನ್ ಪುಸ್ತಕ ಇಟ್ಕೊಂಡು ಕೆಲವರು ಕೂತ್ಕೊಳ್ತಾರೆ, ಏನಾದ್ರು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗ್ತದೆ ಅಂತ ಹೇಳಿ. ಸೊ ನೋಡುವ, ಇವತ್ತಿನ ದಿನ ಏನ್ ಸ್ಪೆಷಲ್ ಅನ್ನ ಹೇಳಿಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಸ್ಪೆಷಲ್ ಏನಿಲ್ಲ, ತುಂಬಾನೇ ಸಿಂಪಲ್ ಆಗಿರುವ ಬೇಬಿ ಪೊಟ್ಯಾಟೋಸ್. ಈಗ ಈ ಸೀಸನ್ ನಾರ್ಮಲಿ ಬ್ಯಾಗ್ಸ್ ಗಳಲ್ಲಿ ಕಟ್ಟಿಗೆ ಮಾರ್ತಾ ಇರ್ತಾರೆ. ಸೊ ಆ ಬೇಬಿ ಪೊಟ್ಯಾಟೋಸ್ ಇಂದ ಜಸ್ಟ್ ಸ್ಟಿರ್ ಫ್ರೈ ಮಾಡೋದು ಹೇಗೆ ಅಂತ ಸ್ಟಿರ್ ಫ್ರೈ. ಓಕೆ, ವೆರಿ ನೈಸ್. ಇದು ಪಾರ್ಟಿ ಸ್ಟಾರ್ಟರ್ ಆಗಿ ಸಹ ಇದನ್ನ ನಾವು ತಗೊಳ್ಳಬಹುದು. ಓಕೆ, ನೀವು ಮಾಡುವಂತಹ ರೆಸಿಪಿಗೆ ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ 10 ರಿಂದ 15 ಬೇಬಿ ಆಲೂಸ್ ಅನ್ನ ಬೇಯಿಸಿ ಇಟ್ಕೊಂಡಿದ್ದೇನೆ. ಉಪ್ಪು ಹಾಕಲಿಲ್ಲ ನಾನು ಬೇಯಿಸುವಾಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್, 3 ಘಾಟಿ ಮೆಣಸು, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಕಾಯಿ ಮೆಣಸನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಕರಿಬೇವು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಮೊದಲಿಗೆ ಒಂದು ಪ್ಯಾನನ್ನು ನಾವು ಬಿಸಿ ಆಗಲಿಕ್ಕೆ ಇಡುವ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಲೈಟಾಗಿ ಹುರ್ಕೊಳ್ಬೇಕು. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಈ 3 ಘಾಟಿ ಮೆಣಸನ್ನು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳುವ, ಕ್ರಿಸ್ಪಿ ಆಗಲಿ ಅದು. ಖಾರ ಕಡಿಮೆ ಬೇಕು ಹೇಳುವವರು 2 ಘಾಟಿ ಮೆಣಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಿದ್ರೇನೆ ರುಚಿ ಚೆನ್ನಾಗಿರ್ತದೆ. ನಂತರ ಅದಕ್ಕೆ ಉದ್ದಿನ ಬೇಳೆ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅಡುಗೆ ಮನೆ ತುಂಬ ಎಲ್ಲ ಘಮ ಘಮ ಆಗುವವರೆಗೆ ಹುರ್ಕೊಳ್ಳುವ. ಸ್ನೇಹಿತರೆ, ಒಂದು ಏನಂದರೆ ಇದರಲ್ಲಿ ನಾವು ಶುಂಠಿ, ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯಾವುದನ್ನು ಯೂಸ್ ಮಾಡದೇ ಇರುವಂತಹ ಇದು ಸ್ಟಾರ್ಟರ್, ರುಚಿಕರವಾದ ಸ್ಟಾರ್ಟರ್. ಯಾವ ವ್ರತ ಇರಲಿ, ಯಾವುದೇ ದಿನ ಇರಲಿ, ಇದನ್ನು ಆರಾಮಾಗಿ ಮಾಡಿಕೊಂಡು ತಿನ್ಬಹುದು. ಎಸ್, ಈಗ ಘಮ ಘಮ ಅಂತಿದೆ ಅಡುಗೆ ಮನೆ ತುಂಬ. ಸೊ ಇದನ್ನು ಆಫ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಹುರಿದಿದೆ ಇದು. ಇದನ್ನೀಗ ನಾವು ಸ್ವಲ್ಪ ಜರಿ ಜರಿಯಾಗಿ ಪುಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರಲ್ಲಿ. 1-2 ನಿಮಿಷ ಬಿಟ್ಟು ಪುಡಿ ಮಾಡಿಕೊಳ್ಳುವ, ಸ್ವಲ್ಪ ತಣ್ಣಗಾಗಲಿ. ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಳ್ಳುವ.
ಅದೇ ಪ್ಯಾನನ್ನು ಪುನಃ ಬಿಸಿಗಿಟ್ಟು ಉಳಿದ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಸರಿಯಾಗಿ ಕಾಯಲಿ. ಕಾದ ಎಣ್ಣೆಗೆ ಸಾಸಿವೆ, ಸ್ವಲ್ಪ ಕರಿಬೇವು, ಕಾಯಿ ಮೆಣಸು, ಬೇಯಿಸಿಟ್ಟಂತಹ ಬೇಬಿ ಆಲೂಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲಿನಿಂದ ಹಾಕ್ತೇನೆ. ನಾವು ಪುಡಿ ಮಾಡಿಟ್ಟಂತಹ ಮಸಾಲ ಪೌಡರ್ ಪೂರ್ತಿಯಾಗಿ ಹಾಕ್ಕೊಳ್ತೇನೆ, ಯಾಕಂದರೆ ಅರೋಮಾ ಚೆನ್ನಾಗಿರಲಿ ಅಂತ. ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಇದನ್ನು ನಾನು ರೆಡಿ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷ ಇದನ್ನು ಕೈ ಆಡಿಸ್ತಾ ಇರುವ, ಯಾಕಂದರೆ ಮಸಾಲೆಗಳನ್ನೆಲ್ಲ ಆ ಆಲೂಗಡ್ಡೆ ಹೀರ್ಕೊಳ್ಬೇಕು. ಎರಡು ನಿಮಿಷದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಕೆಚಪ್, ಇದು ಕಂಪ್ಲೀಟ್ಲಿ ಆಪ್ಷನಲ್. ಸ್ವೀಟಿಶ್ ಟೇಸ್ಟ್ ಬೇಡ ಹೇಳುವವರು ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೂ ಕೊತ್ತಂಬರಿ ಸೊಪ್ಪು. ಪಾರ್ಟಿ ಸ್ಟಾರ್ಟರ್ ಬಿಸಿ ಬಿಸಿ ಬೇಬಿ ಆಲೂ ಸ್ಟಿರ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡಿ ವೀಕ್ಷಕರಿಗೆ ಹೇಗಾಗಿದೆ ಅಂತ ಹೇಳಲೇಬೇಕು, ಯಾಕೆಂದ್ರೆ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಟೇಸ್ಟ್. ನೀವದು ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡಬೇಕಾದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಇತ್ತು. ಸೊ ನಾನು ಟೇಸ್ಟ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಾನೆ ಇದ್ದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮೇಡಮ್ ಅವರು ಇವತ್ತಿನ ದಿನ ಸ್ಪೆಷಲ್ ಆಗಿ ಬೇಬಿ ಆಲೂ ಸ್ಟಿರ್ ಫ್ರೈ ಅನ್ನು ಹೇಳಿಕೊಟ್ಟಿದ್ದಾರೆ. ಸೊ ಇದನ್ನು ಮಾಡಬೇಕಾದ್ರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಮಿಸ್ ಆಗಿದ್ರೆ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್
10ರಿಂದ 15 ಬೇಬಿ ಆಲೂಸನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಉಪ್ಪು ಹಾಕಲಿಲ್ಲ ನಾನು ಬೇಯಿಸುವಾಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್, 3 ಘಾಟಿ ಮೆಣಸು, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಕಾಯಿ ಮೆಣಸನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಕರಿಬೇವು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಮೊದಲಿಗೆ ಒಂದು ಪ್ಯಾನನ್ನು ನಾವು ಬಿಸಿ ಆಗಲಿಕ್ಕೆ ಇಡುವ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಲೈಟಾಗಿ ಹುರ್ಕೊಳ್ಬೇಕು. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಈ 3 ಘಾಟಿ ಮೆಣಸನ್ನು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳುವ, ಕ್ರಿಸ್ಪಿ ಆಗಲಿ ಅದು. ಖಾರ ಕಡಿಮೆ ಬೇಕು ಹೇಳುವವರು 2 ಘಾಟಿ ಮೆಣಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಿದ್ರೇನೆ ರುಚಿ ಚೆನ್ನಾಗಿರ್ತದೆ. ನಂತರ ಅದಕ್ಕೆ ಉದ್ದಿನ ಬೇಳೆ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅಡುಗೆ ಮನೆ ತುಂಬ ಎಲ್ಲ ಘಮ ಘಮ ಆಗುವವರೆಗೆ ಹುರ್ಕೊಳ್ಳುವ. ಸ್ನೇಹಿತರೆ, ಒಂದು ಏನಂದರೆ ಇದರಲ್ಲಿ ನಾವು ಶುಂಠಿ, ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯಾವುದನ್ನು ಯೂಸ್ ಮಾಡದೇ ಇರುವಂತಹ ಇದು ಸ್ಟಾರ್ಟರ್, ರುಚಿಕರವಾದ ಸ್ಟಾರ್ಟರ್. ಯಾವ ವ್ರತ ಇರಲಿ, ಯಾವುದೇ ದಿನ ಇರಲಿ, ಇದನ್ನು ಆರಾಮಾಗಿ ಮಾಡಿಕೊಂಡು ತಿನ್ಬಹುದು. ಎಸ್, ಈಗ ಘಮ ಘಮ ಅಂತಿದೆ ಅಡುಗೆ ಮನೆ ತುಂಬ. ಸೊ ಇದನ್ನು ಆಫ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಹುರಿದಿದೆ ಇದು. ಇದನ್ನೀಗ ನಾವು ಸ್ವಲ್ಪ ಜರಿ ಜರಿಯಾಗಿ ಪುಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರಲ್ಲಿ. 1-2 ನಿಮಿಷ ಬಿಟ್ಟು ಪುಡಿ ಮಾಡಿಕೊಳ್ಳುವ, ಸ್ವಲ್ಪ ತಣ್ಣಗಾಗಲಿ. ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಳ್ಳುವ. ಈಗ ಅದೇ ಪ್ಯಾನನ್ನು ಪುನಃ ಬಿಸಿಗಿಟ್ಟು ಉಳಿದ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಸರಿಯಾಗಿ ಕಾಯಲಿ. ಕಾದ ಎಣ್ಣೆಗೆ ಸಾಸಿವೆ,
ಸ್ವಲ್ಪ ಕರಿಬೇವು, ಕಾಯಿ ಮೆಣಸು, ಬೇಯಿಸಿಟ್ಟಂತಹ ಬೇಬಿ ಆಲೂಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲಿನಿಂದ ಹಾಕ್ತೇನೆ. ನಾವು ಪುಡಿ ಮಾಡಿಟ್ಟಂತಹ ಮಸಾಲಾ ಪೌಡರ್ ಪೂರ್ತಿಯಾಗಿ ಹಾಕ್ಕೊಳ್ತೇನೆ, ಯಾಕಂದರೆ ಅರೋಮಾ ಚೆನ್ನಾಗಿರಲಿ ಅಂತ. ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಇದನ್ನು ನಾನು ರೆಡಿ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷ ಇದನ್ನು ಕೈ ಆಡಿಸ್ತಾ ಇರುವ, ಯಾಕಂದರೆ ಮಸಾಲೆಗಳನ್ನೆಲ್ಲ ಆ ಆಲೂಗಡ್ಡೆ ಹೀರ್ಕೊಳ್ಬೇಕು. ಎರಡು ನಿಮಿಷದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಕೆಚಪ್, ಇದು ಕಂಪ್ಲೀಟ್ಲಿ ಆಪ್ಷನಲ್. ಆ ಸ್ವೀಟಿಶ್ ಟೇಸ್ಟ್ ಬೇಡ ಹೇಳುವವರು ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೂ ಕೊತ್ತಂಬರಿ ಸೊಪ್ಪು. ಎಸ್ ವೀಕ್ಷಕರೇ, ನಾನಂತೂ ವೆಯ್ಟ್ ಮಾಡ್ತಾನೆ ಇದ್ದೇನೆ ಟೇಸ್ಟ್ ಮಾಡೋದಕ್ಕೆ. ಇವಾಗ ನನ್ನ ಕೈಯಲ್ಲಿದೆ, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ ಹೇಳಿ. ಸಖತ್ತಾಗಿದೆಯಾ? ನಿಜವಾಗ್ಲೂ ತುಂಬಾನೇ ಟೇಸ್ಟ್ ಆಗಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ದಿವ್ಯಾ ಅವರೇ, ನಾನು ಏನೇ ಮಾಡ್ಲಿ ನೀವು ಅದನ್ನ ನನಗೆ ಅಪ್ರಿಶಿಯೇಟ್ ಮಾಡ್ತೀರಿ ನೋಡಿ, ಅದು ನನಗೆ ನಿಜವಾಗ್ಲೂ ದೊಡ್ಡ ಬಹುಮಾನ. ಯಾಕಂದ್ರೆ ಅದು ನಿಜವಾಗ್ಲೂ ಟೇಸ್ಟ್ ಇರೋದ್ರಿಂದಲೇ ಟೇಸ್ಟ್ ಇದೆ ಅಂತ ಹೇಳೋದಲ್ವಾ. ಸೊ ಹಾಗಾಗಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಇದೆ. ನಾನು ಹೇಳ್ತೇನಲ್ಲ, ಪ್ರತಿ ಸಲ ನೀವು ಮಾಡುವಂತ ಅಡುಗೆನ ಟೇಸ್ಟ್ ಮಾಡೋದೇ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ ಅಂತ ಹೇಳಿ. ಎಸ್, ನಿಜವಾಗ್ಲೂ ವೀಕ್ಷಕರೇ ತುಂಬಾ ಟೇಸ್ಟ್ ಆಗಿದೆ. ನಾನಂತೂ ನಿಜಾನೇ ಹೇಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಇದನ್ನ ನಿಜ ಅಂತ ಅನ್ಕೊಳ್ಬೇಕಾದ್ರೆ ಮನೇಲಿ ಮತ್ತೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಾನು ನಿಜ ಹೇಳ್ತಿದ್ದೇನೆ ಇಲ್ವಾ ಅನ್ನೋದು. ಓಕೆ, ಇಂತಹ ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ನಮಗೆ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಎಸ್ ಮೇಡಮ್, ಇಂತಹ ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ನಮಗೆ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಎಸ್ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುವಂತಹ ರೆಸಿಪಿನ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಟೇಸ್ಟ್ ಇತ್ತು. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು. ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ಅಶ್ವಿನಿ ಮೇಡಮ್ ಅವರು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ಬರ್ತೇವೆ. ಇದು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲು ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಧನ್ಯವಾದಗಳು. ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.